ಚಂದನವನದ ಸ್ಟಾರ್ ನಟರಲ್ಲಿ ಡಿ ಬಾಸ್ ಕೂಡ ಒಬ್ರು. ಅದೆಂಥದ್ದೇ ಸಿನಿಮಾ ಮಾಡಿದ್ರೂ ಹಾಕಿರುವ ಬಂಡವಾಳ ವಾಪಸ್. ಹೀಗಾಗಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನು ಪಟ್ಟಕ್ಕೇರಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ತಂದೆ ಖ್ಯಾತ ಕಳನಟನಾಗಿದ್ದರೂ ದರ್ಶನ್ ಅವರ ಆರಂಭಿಕ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದೆಷ್ಟೋ ಅವಮಾನ ಅಪಮಾನಗಳನ್ನು ಎದುರಿಸಿದ್ದಾರೆ. ಹೀಗಿದ್ರೂ ಹಂತ ಹಂತವಾಗಿ ಬೆಳೆದು ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಎಂದು ಅನಿಸಿಕೊಳ್ಳೋದು ಇದೆಯಲ್ಲ, ಅದು ಸಣ್ಣ ವಿಚಾರವೇ ಅಲ್ಲ. ಹೀಗಿದ್ರೂ ಯಾವ ಹಮ್ಮು ಬಿಮ್ಮು ಇಲ್ಲದೆ ಸಾಮಾನ್ಯನಂತೆ ಮಾತನಾಡೋದ್ರ ಜೊತೆಗೆ ಅಭಿಮಾನಿಗಳ ಪರವಾಗಿಯೇ ಮಾತಾಡೋದು ಡಿ ಬಾಸ್ನ ಸ್ಪೆಷಾಲಿಟಿ. ನಾನು ನಿಮ್ಮ ದಾಸ ಅಂತ ಓಪನ್ ಆಗಿ ಹೇಳ್ತಾರೆ ಅಂದರೆ ನೀವೇ ತಿಳ್ಕೊಳ್ಳಿ ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಎಂದು. ಅದೇನೇ ಇರಲಿ, ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ ಡಿ ಬಾಸ್ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಲು ಏಕೆ ಹೋಗಲ್ಲ ಅನ್ನೋ ಪ್ರಶ್ನೆಯೊಂದು ಸಾಮಾನ್ಯವಾಗಿ ಎಲ್ರಿಗೂ ಕಾಡಿಯೇ ಕಾಡಿರುತ್ತೆ. ಅದಕ್ಕೆ ಉತ್ತರವನ್ನು ಸ್ವತಃ ಡಿ ಬಾಸ್ ಅವರೇ ಕೊಟ್ಟಿದ್ದಾರೆ. ಅದೇನು ಗೊತ್ತಾ? ಉತ್ತರ ಮುಂದಿದೆ ನೋಡಿ. ಸಾಮಾನ್ಯವಾಗಿ ನಮ್ಮ ಪ್ರಶಸ್ತಿ ಸಮಾರಂಭಗಳನ್ನು ಹೊರತುಪಡಿಸಿ ಐಫಾ, ಫಿಲಮ್ ಫೇರ್ ಹಾಗೆ ಸೈಮಾ ಅವಾರ್ಡ್ ಫಂಕ್ಷನ್ಗಳಿಗೆ ನಾನು ಹೋಗೋದಿಲ್ಲ. ಮೊದಲು ನಮ್ಮ ಕನ್ನಡ ಕಲಾವಿದರುಗಳು ಫ್ರಂಟ್ ರೋನಲ್ಲಿ ಕುಳಿತುಕೊಳ್ಳುವಂತಹ ಕೆಪಾಸಿಟಿಗೆ ನಾವು ಬರಬೇಕು. ಫ್ರಂಟ್ ರೋ ಯಾವಾಗಲೂ ನಮಗೆ ಇರಬೇಕು, ಮಿಕ್ಕಿದವರು ಹಿಂದೆ ಇರಬೇಕು. ಅವತ್ತು ನಾವು ಗೆದ್ವಿ. ಇದೇ ಕಾರಣಕ್ಕಾಗಿ ನಾನು ಯಾವುದೇ ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗೋದಿಲ್ಲ. ನಮ್ಮನ್ನು ಎಲ್ಲೋ ಕೂರಿಸ್ತಾರೆ. ನನಗೆ ಈ ಹಿಂದೆ ಕರೆ ಬಂದಿತ್ತು ಸಂಗೊಳ್ಳಿ ರಾಯಣ್ಣ ಚಿತ್ರದ ಸಮಯದಲ್ಲಿ. ಆದರೆ ನಾನು ನೇರವಾಗಿ ಹೇಳಿದೆ, ನಿಮಗೆ ವಿಧಿಯಿಲ್ಲ, ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಕೊಡಲೇಬೇಕು. ಆದರೆ ನಾನು ಅವಾರ್ಡ್ ಫಂಕ್ಷನ್ಗೆ ಬರೋದಿಲ್ಲ. ಯಾವಾಗ ನಮ್ಮ ಕಲಾವಿದರನ್ನು ಫ್ರಂಟ್ ರೋನಲ್ಲಿ ನಿಲ್ಲಿಸ್ತೀರೋ ಅವತ್ತು ಬರ್ತೀನಿ ಎಂದು ಹೇಳಿದೆ. ಹೀಗಂತ ಅಸಮಾಧಾನವನ್ನು ಡಿ ಬಾಸ್ ನೇರವಾಗಿಯೇ ಹೊರಹಾಕಿದ್ದಾರೆ. ಈ ರೀತಿಯ ನೇರ ನುಡಿನಡೆಯಿಂದಲೇ ಡಿ ಬಾಸ್ ಎಲ್ರಿಗೆ ಇಷ್ಟವಾಗೋದು. ದರ್ಶನ್ ಅವರ ಈ ಮಾತಿಗೆ ನಿಮ್ಮ ಅಭಿಪ್ರಾಯಗಳೇನು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.